ನೋಡಿ ನಾಡ್ದು ಎಲ್ಲ ಕಡೆ ಸುದ್ದಿ ಮಾಡ್ತಿರುವಂಥ ಯಕ್ಷಗಾನದ್ದು ಕಲಿಯುಗ ದೈವ ಕೊರಗಜ್ಜದ್ದು ಡಿಫ್ರೆಂಟ್ ಟೈಪ್ ಮಾಡಿದರು ಪೋಸ್ಟರ್ ಇನ್ವಿಟೇಷನ್. ಇದು ಮಾಡಿಸುವವರು ಬರೆದವರೆಲ್ಲ ಇಲ್ಲೇ ಇದ್ದಾರಂತೆ, ಇಲ್ಲೇ ಇದ್ದಾರೆ ಇವರು. ನಮ್ದು ಸಲ ಹೊಸ ಪ್ರಯೋಗ, ಎಲ್ಲ ಹೊಸತನ. ಹೊಸತನ ಅಂದರೆ ತುಂಬ ಕೊಳಲು ವಾದನ, ರಾಘವೇಂದ್ರಾಚಾರ್ಯ ಅವರು ಶೈಲಿಯ ಪದ್ಯ, ಆಮೇಲೆ ಬೆಂಕಿನವ್ರದ್ದು ಒಂದು 4-5 ವೇಷಗಳನ್ನು ಮಾಡಿಕೊಂಡು ಮಾತಾಡಿದ್ವಿ. ಈ ಸಲ ಇವರು ಅದನ್ನು ಚಂದ ಮಾಡಿ ಬರೆದಿದ್ದಾರೆ. ಅದ್ರ ಬಗ್ಗೆ ಒಳ್ಳೆ ಮಟನ್ ಗಿಟನ್ 5-6 ಮನೆಗಳಲ್ಲಿ ಆಗಿದೆ, ಈಗಲೂ ಆಗ್ತಾ ಇದೆ. ಅದು ಕೊರಗಜ್ಜನ ಒಂದು ಪ್ರಭಾವ ಅಂತ ಹೇಳ್ಬೋದು. ಈ ಕೊರಗಜ್ಜನ ಪ್ರಭಾವ ಎಲ್ಲ ಕಡೆಯಿಂದ ಕಾಣಿಸ್ತಿದ್ದೇವೆ, ನಾವು ನೋಡ್ತಿದ್ದೇವೆ. ಅದನ್ನು ಬಡಗಲು ಈ ಕಡೆ ಕೂಡ ನಾವು ವಿಸ್ತರಿಸಬೇಕು ಅಂದರೆ ತೋರಿಸಬೇಕು ಅಂತೇಳಿ ಈ ಕೊರಗಜ್ಜನ ಪ್ರೋತ್ಸಾಹ ಮಾಡ್ತಿದ್ದೇವೆ. ಅದೇ ಮಾಡಿದ ಮೇಲೆ ಈಗ ಸ್ವಲ್ಪ ವಿಭಿನ್ನವಾಗಿ ಆಕರ್ಷಣೀಯವಾಗಿ ಮಾಡಬೇಕಲ್ಲ, ಅದಕ್ಕಾಗಿ ಅದೇ ಇವರು ಹೇಳಿದಾಗ ತೆಂಕಿನ ಅನೇಕ ಕಲಾವಿದರು ಮತ್ತು ಅವರೊಳಗೆ ಪೈಪೋಟಿ ಬರುವ ಹಾಗೆ ಶಿವದೈವಗಳು ಹಾಗೆ ವಿಷ್ಣು ದೈವಗಳು ಅಂತ ಇದೆ. ಅವರೊಳಗೆ ಸಂಘರ್ಷಗಳು, ಅದಕ್ಕೆ ತೆಂಕು ಬಡಗಳು. ಅಲ್ಲೇ ಹೇಳಿದಾಗ ಜಂಸಾಲೆ ಅವರು ಫಸ್ಟ್ ಟೈಮ್ ತೆಂಕಿನ ಜಿಲ್ಲೆಯಲ್ಲಿ ಆಡ್ತಾರೆ. ಅದೇ ಮತ್ತೆ ಪ್ರಸನ್ನ ಭಟ್ರು ಅವರ ಜಾನಪದ ಹಾಡು ಹೆಚ್ಚು ಮೆರುಗು ನೀಡ್ತದೆ. ಆಮೇಲೆ ಹೇಳಿದೆ ಕೊಡಲು ವಾದನ, ಯಕ್ಷಗಾನದ ಭಾಗವತರ ಜೊತೆಯಲ್ಲಿ ಕೊಡಲು ವಾದನದ ಒಂದು ಕಂಪು ಕೂಡ ಇದೆ. ಇದರ ಒಂದು ಸೊಬಗು ಅಂತ ಎಲ್ಲರೂ ನೋಡಬೇಕಾದ್ದು. ಯಕ್ಷಗಾನ ಕಲೆಯ ಜೊತೆಯಲ್ಲಿ ಕೊರಗಜ್ಜನ ಆರಾಧನೆಯನ್ನು ಮಾಡಿದ ಪುಣ್ಯವೂ ಸಿಗ್ತದೆ, ಮನಸ್ಸಿಗೆ ಸಂತೋಷವು ಮತ್ತು ಬದುಕಿಗೆ ಒಂದು ಪುಣ್ಯವು ಸಿಕ್ಕಿದ ಒಂದು ಧನ್ಯತೆಯ ಕ್ಷಣ ಆಗ್ತದೆ ಇದು. ಹಾಗಾಗಿ ಎಲ್ಲರೂ 14ನೇ ತಾರೀಕು ಶುಕ್ರವಾರ ಬರಲೇಬೇಕು. ಅದು ಕುಟುಂಬ ಸಮೇತರಾಗಿ ಬರಬೇಕು. ಕೊರಗಜ್ಜನ ಕಥೆ ಗೊತ್ತಿಲ್ಲದವರಿಗೆ ನೋಡಿದ ಒಂದು ಅನುಭವ ಆಗ್ತದೆ, ಗೊತ್ತಿದ್ದವರಿಗೆ ಬಡಗಲ್ಲಿ ಹೇಗೆ ಮಾಡ್ತಾರೆ, ಬಡಗುತಿಟ್ಟಲ್ಲಿ ಹೇಗೆ ಮಾಡ್ತಾರೆ ಅಂತ ಒಂದು ಅನುಭವ ಆಗುತ್ತೆ. ಎಲ್ಲ ಬನ್ನಿ. ಅಲ್ಲ, ನಾವು ಬಂದಿರೋದು ನಿನ್ನೆ ಬಂದಿರೋದು ಸುಧಾರಾಡ್ತಿ ಮೆಜೆಸ್ಟಿಕ್ ಇದೆ ಇರುವುದು ಊರಲ್ಲಿ. ಈಗ ನಮ್ಮ ಮೊಕ್ಕಾಂ ಬಿಟ್ಟಾರೆ ಇಲ್ಲಿ ಸುಧಾರಾಡ್ಸಿ. ನಮ್ಮ ಮೇಳದಿಲ್ಲ, ನಮ್ಮ ದಕ್ಷಿಣ ಕನ್ನಡ ಉಡುಪಿಯಿಂದ ಬಂದ ಎಲ್ಲ ನಾಟಕ ತಂಡಗಳು, ಯಕ್ಷಗಾನ ತಂಡಗಳು ಇರುವುದಲ್ಲೇ. ಹಾಗಾಗಿ ಅಂದರೆ ಅಲ್ಲಿ ಎಲ್ಲ ರೀತಿಯ ಅನುಕೂಲತೆ ಇದೆ. ಆಮೇಲೆ ಇಲ್ಲಿ ಮೆಜೆಸ್ಟಿಕ್ಗೆ ಸ್ವಲ್ಪ ಹತ್ತಿರ ಇದೆ. ನಮ್ಮದು ಊರು ಈಶ್ವರ ಮಂಗನ ಅಂತ, ಅದು ಪುತ್ತೂರು ತಾಲೂಕು. ನಾವೀಗ ಇರುವುದು ಬ್ರಹ್ಮಾವರದಲ್ಲಿ. ಇದು ನಮ್ಮದು 87ನೇ ಪ್ರಸಂಗ ಇದು. ನಾವೆಲ್ಲ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಸಂಗ ಮಾಡಿದ್ದೇವೆ. ಅಂದರೆ ಚಾರಿತ್ರಿಕ, ಪೌರಾಣಿಕ ಮತ್ತು ಸಾಮಾಜಿಕ ಮತ್ತು ವರ್ತಮಾನದ ಕಥೆ ಮತ್ತು ಕಾದಂಬರಿ ಆಧಾರಿತ ಕಥೆ, ಸಿನಿಮಾ ಆಧಾರಿತ ಕಥೆ ಎಲ್ಲವನ್ನು ಮಾಡಿದ್ದೇವೆ. ಜನಪದ ಆಧಾರಿತ ಕಥೆ ಮಾಡೋದು ಇದು ಫಸ್ಟ್ ಟೈಮ್. ಇದೇ ಪ್ರಸಂಗ ನಾವು ತೆಂಕಲ್ಲಿ ಬಪ್ಪನಾಡು ಮೇಳದಲ್ಲಿ ಕೊಟ್ಟಿದ್ದೇವೆ, ಅಜ್ಜ ಕೊರಗಜ್ಜ ಅಂತ. ಸ್ವಲ್ಪ ವಿಶೇಷವಾಗಿ ಅಂದರೆ ಈ ಹಾಸ್ಯ ಸನ್ನಿವೇಶಗಳನ್ನು ಜಾಸ್ತಿ ತೋರಿಸಿ ಕೊರಗಜ್ಜನ ಕಾರಣಿಕವನ್ನು ವಿಸ್ತರಿಸಿ ಮಾಡಿದ್ದೇವೆ. ಇಲ್ಲಿ ಮತ್ತು ಸ್ವಲ್ಪ ವಿಭಿನ್ನವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಈಗ ಇವತ್ತು ಒಂದು ರೀತಿಯ ಪೂರ್ವ ಸಿದ್ಧತೆ ಆಯಿತು, ಪೂರ್ವ ತಯಾರಿ ಹೇಳ್ತೇವಲ್ಲ, ಈ ರೀತಿ ಸುಧಾರಣೆ ಆಯಿತು. ನಾಡಿದ್ದು ಮತ್ತೆ ಮಾಡಬೇಕುಂಟು. ಅಂದರೆ ಸತ ನಮ್ಮಿಂದ ಆಗುವಷ್ಟು ನಾವು ಪ್ರಯತ್ನ ಮಾಡೋದು, ಮತ್ತೆ ದೈವೇಚ್ಛ ಅಲ್ಲ. ಕೊರಗಜ್ಜೆ ಕೈ ಬಿಡುವುದಿಲ್ಲ ಅನ್ನೋ ನಂಬಿಕೆ. ಮತ್ತು ನಿಮ್ಮೆಲ್ಲರ ಕಲಾಭಿಮಾನಿಗಳ ಕಲಾ ಪೋಷಕರ ಸಹಕಾರ ಇದ್ದರೆ ನಾವು ಯಶಸ್ವಿ ಆಗ್ತೇವೆ. ಪ್ರಥಮ ಬಾರಿಗೆ ಕೊರಗಜ್ಜನ ಒಂದು ಕಥೆಯನ್ನು ಮಹಾನಗರಕ್ಕೆ ತಂದು ನಿಲ್ಲಿಸಿದ್ದೀರಿ. ಅದೊಂದು ಯಶಸ್ಸು ಕಾಣಲಿ. ಹಾಗೆ ವ್ಯವಸ್ಥಾಪಕರು, ಹಾಗೆ ಕತೆ ಬರೆದವರು ಎಲ್ಲರೂ ನಾವು ಕಾರಣಕರ್ತರಾಗಬೇಕು, ಯಶಸ್ಸು ಕಾಣಲಿ ಅಂತ ಹೇಳಿ ನಮ್ಮ ಅಲ್ಲ, ಪ್ರಥಮ ಬಾರಿಗಲ್ಲ, ಮೊನ್ನೆ ಮಹಾನಗರದ ಕಾಲಮಿತಿಯಲ್ಲಿ ಮಾಡಿದ್ದಾರೆ. ಇದು ತೆಂಕುತಿಟ್ಟಲ್ಲಿ ಮಾಡಿದ್ದಾರೆ. ಬಡಗುತಿಟ್ಟಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದು ಮಾಡ್ತಿದ್ದೇವೆ ನಾವು. ಹೊರಗಜ್ಜನ ಒಂದು ಕತೆ ನೋಡಬೇಕು. ನಮ್ಮ ಊರಿನವರು, ನಮ್ಮ ಮಂಗಳೂರು, ಉಡುಪಿ ಕಡೆಯವರು, ನಮ್ಮ ಎಲ್ಲ ಸೈಡ್ ಅವರು, ಮಂಗಳೂರು ಉಡುಪಿ ಕಡೆಯವರು ಎಲ್ಲ ಗೊತ್ತಿದೆ, ತುಂಬ ಆಸೆ ಆಗಿದೆ. ಗೊತ್ತಿಲ್ಲದ ಕಡೆಯವರು ಕೂಡ ಒಂದು ನೋಡಬೇಕು. ಈಗೇನು ಇದು ಸಿನಿಮಾ ಆಗ್ತಾ ಇದೆ, ಅದರಲ್ಲಿ ತುಂಬ ಜನ ಕಬೀರ್ ಬೇಡಿ ಅಂತ ಒಂದು ಅಪ್ರತಿಮ ಕಲಾವಿದರು, ರಾಷ್ಟ್ರಮಟ್ಟದ ಕಲಾವಿದರು ಇದ್ದಾರೆ, ಶ್ರುತಿಯವರಿದ್ದಾರೆ, ಮತ್ತು ತುಂಬ ಜನ ನುರಿತ ಅನುಭವಿ ಕಲಾವಿದರು ಇದ್ದಾರೆ. ಅದರಲ್ಲಿ ಬರಬೇಕಷ್ಟೇ. ಅದು ಕರಿಹೈದ ಕರಿಯಜ್ಜ ಅನ್ನುವುದರಲ್ಲಿ ಬರ್ತದೆ. ನಾವು ಅದಕ್ಕೆ ಮೊದಲು ಇದೇ ಕ್ಷಣದಲ್ಲಿ ಮಾಡಲಿಲ್ಲ. ನಮ್ಮ ಒಂದು ಪ್ರಯತ್ನ. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ. ಯಕ್ಷಗಾನಕ್ಕೆ ಸಾಧ್ಯ ಆದರೆ ಬಂದು ಇವರಿಗೆ ಕೂಡ ಸಪೋರ್ಟ್ ಮಾಡಿ, ಎಲ್ರಿಗೂ ಕಲಾವಿದರಿಗೂ ಸಪೋರ್ಟ್ ಆಗುತ್ತೆ. ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಈ ಮೂಲಕ. ಸರ್, ಥ್ಯಾಂಕ್ ಯು ಸೊ ಮಚ್.